ತ್ಯಾಗ ಬಲಿದಾನದ ಸಂಕೇತವಾಗಿ ಬಕ್ರೀದ್ ಹಬ್ಬವನ್ನ ಕರಾವಳಿಯಾದ್ಯಂತ ಸರಳವಾಗಿ ಮುಸ್ಲಿಂ ಬಾಂಧವರು ಆಚರಿಸಿದ್ರು. ಕೋವಿಡ್-19 ಹಿನ್ನೆಲೆಯಲ್ಲಿ ಬಕ್ರೀದ್ ಹಬ್ಬವನ್ನು ಅತ್ಯಂತ ಸರಳವಾಗಿ ಆಚರಿಸಲು ಸರ್ಕಾರ ಹೊರಡಿಸಿದ ಮಾರ್ಗಸೂಚಿಯಂತೆ ಸುರಕ್ಷಿತ ಅಂತರ ಕಾಪಾಡುವುದರೊಂದಿಗೆ ಮಸೀದಿಯಲ್ಲಿ ಸಾಮೂಹಿಕವಾಗಿ ಈದ್ ನಮಾಜ್ ನಿರ್ವಹಿಸಿದ್ರು. ಮಂಗಳೂರಿನ ಮಸೀದಿಗಳಲ್ಲಿ ಮುಸ್ಲಿಂ ಬಾಂಧವರು ಸರಳವಾಗಿ ಬಕ್ರೀದ್ ಹಬ್ಬವನ್ನು ಆಚರಿಸಿದ್ರು. ಇದೇ ವೇಳೆ ಈದ್ ನಮಾಜ್ ಬಳಿಕ ಮಾಜಿ ಸಚಿವ ಯುಟಿ ಖಾದರ್ ಬಕ್ರೀದ್ ಹಬ್ಬದ ಶುಭವನ್ನು ಹಾರೈಸಿದರು. ನಾಡಿನ ಸಮಸ್ತ ಜನತೆಗೆ ಈದ್ ಹಬ್ಬದ ಶುಭಾಶಯ ಸಲ್ಲಿಸಿಕೊಂಡು ತ್ಯಾಗ, ತಾಳ್ಮೆ, ಭ್ರಾತೃತ್ವ ಮತ್ತು ಪ್ರೀತಿಯ ಒಂದು ಸಂದೇಶದ ಇವತ್ತು ಹಬ್ಬವಾಗಿದೆ. ಈ ಹಬ್ಬವನ್ನು ನಾವು ಸರ್ವರು ಕೂಡ ಅತ್ಯಂತ ಸಂತೋಷದಿಂದ ಇವತ್ತು ಆಚರಿಸಿಕೊಂಡು ಅತ್ಯುತ್ತಮವಾದ ಸಮಾಜ ಮತ್ತು ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡುವಂಥ ಒಂದು ಕಾರ್ಯಕ್ರಮ ಸರ್ವತ್ತು ಕೂಡ ಆಗಲಿ ಅಂತ ಹೇಳಿಕೊಳ್ತಾ, ಇದೇ ದಿವಸವೂ ಕೂಡ ವರ ಮಹಾಲಕ್ಷ್ಮಿ ಹಬ್ಬವೂ ಕೂಡ ಇವತ್ತು ನಡೆಯುವುದರಿಂದ ಹಿಂದೂ ಸಹೋದರಿಗೆ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸರ್ವ ಜನರ ಪರವಾಗಿ ನಾನು ಇವತ್ತು ಸಲ್ಲಿಸಿಕೊಂಡು ಈ ಒಂದು ಪವಿತ್ರ ದಿನದಂದು ಬಹುಶಃ ನಮ್ಮ ಕೊರೋನಾ ವೈರಸ್ ಯಾವುದು ಇವತ್ತು ಸಮಾಜದಲ್ಲಿದೆಯಾ ಅದು ನಿಗ್ರಹವಾಗಲಿಕ್ಕೆ ಮತ್ತು ಎಲ್ಲರೂ ಕೂಡ ಸುಖದಿಂದ ಮತ್ತು ಯಾರ್ಯಾವತ್ತು ಅನಾರೋಗ್ಯ ಪೀಡಿತರಾಗಿದ್ದಾರೆ ಅವರೆಲ್ಲರೂ ಕೂಡ ಆರೋಗ್ಯವಂತರಾಗಲಿಕ್ಕೆ ವಿಶೇಷವಾದ ಪ್ರಾರ್ಥನೆ ನಾವು ಸರ್ವರು ಕೂಡ ಸಲ್ಲಿಸಿ ಸರ್ವ ಪ್ರೀತಿಗೆ ನಾವು ಪಾತ್ರರಾಗುವಂತ ಹೇಳಿ ನನ್ನ ಶುಭಾಶಯನು ಮತ್ತೊಮ್ಮೆ ಈದ್ ಹಬ್ಬ ಹಾಗೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶುಭಾಶಯ ಸಲ್ಲಿಸ್ತೇನೆ.